ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಲ್ಲಡ್ಕದ ರಾಷ್ಟ್ರೀಯ ಹೆದ್ದಾರಿ ಭಾರಿ ಮಳೆಗೆ ಕೆಸರು ಗದ್ದೆಯ ಹಾಗೆ ಆಗಿದೆ. ಮಳೆ ನಿಂತರೆ ಧೂಳು ಹಾರಾಡ್ತಾ ಇದ್ದು ರಸ್ತೆ ಕಾಣದೆ ಡ್ರೈವಿಂಗ್ ಮಾಡಲು ಸಾಧ್ಯವಾಗದಂತಹ ಹೀನಾಯ ಸ್ಥಿತಿಗೆ ಬಂದು ತಲುಪಿದೆ. ಇದರಿಂದ ಅಪಘಾತದ ಜೊತೆಗೆ ಸಾರ್ವಜನಿಕರಿಗೆ ಕೆಮ್ಮು ದಮ್ಮು ಶುರುವಾಗುವಂತಹ ಭಯ ಕೂಡ ಕಾಡ್ತಾ ಇದೆ. ಈ ಕುರಿತು ಸಾರ್ವಜನಿಕರು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ಸಮಸ್ಯೆ ಪರಿಹಾರ ಮಾಡುವಂತೆ ಮನವಿ ಮಾಡಿದಾಗ ಮರುದಿನದಿಂದಲೇ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಹೆದ್ದಾರಿ ಇಲಾಖೆಗೆ ಸೂಚನೆ ನೀಡಿದರು. ಆದರೆ ಇಲಾಖೆಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಕಾರ್ಯಪ್ರವೃತ್ತರಾಗಿಲ್ಲ. ಸಂಸದರು ಹೇಳಿದ ಮಾತು ಅವರ ಹಿಂದೆಯೇ ಎದ್ದು ಹೋಗಿದೆ ಎಂದು ಕಲ್ಲಡ್ಕದ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಸದರ ಮಾತಿಗೆ ಗೌರವ ಕೊಡುವ ರೀತಿಯಲ್ಲಿ ಕನಿಷ್ಠ ಒಂದು ದಿನವಾದರೂ ಕೂಡ ಅಧಿಕಾರಿಗಳು ರಸ್ತೆಗೆ ನೀರು ಹಾಕಿದ್ರೆ ಸಾರ್ಥಕವಾಗ್ತಾ ಇತ್ತು ಎಂದು ಸಾರ್ವಜನಿಕರು ಕಂಪನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. नेता भी रोड बोर्ड हैंग कर दो ಚಿಕ್ಕವ ಅವ ನೀವು ಮಡಂಗ ಬಿಡು ಮಾಸ್ಟರ್ ನೊಟ್ಟಿಗೆ ಇದು